ಇಂದು ವಿಶ್ವ ಮಹಿಳಾ ದಿನಾಚರಣೆ. ಈ ಹಿನ್ನೆಲೆಯಲ್ಲಿ ಎಲ್ಲೆಡೆ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಡೆಯುತ್ತಿದೆ. ಉಡುಪಿ ಮತ್ತು ಮಂಗಳೂರಿನ ಪ್ರಸಿದ್ಧ ಚಿನ್ನಾಭರಣ ಮಳಿಗೆ ಆಭರಣದಲ್ಲೂ ಸಂಭ್ರಮದ ಮಹಿಳಾ ದಿನಾಚರಣೆ ನಡೆಯಿತು. ಮಹಿಳಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ಮಳಿಗೆಗೆ ಆಗಮಿಸುವ ಮಹಿಳಾ ಗ್ರಾಹಕರಿಗೆ ಹೂವು ಕೊಟ್ಟು ಸ್ವಾಗತಿಸಲಾಯಿತು. ಗ್ರಾಹಕರಿಗೆ ಲೇಡೀಸ್ ಸ್ಪೆಷಲ್ ಎಂಬ ಕ್ಯಾಶ್ ಬ್ಯಾಕ್ ಆಫರ್ ಮತ್ತು ಆಕರ್ಷಕ ಕೊಡುಗೆ ಹಮ್ಮಿಕೊಳ್ಳಲಾಗಿದ್ದು, ಮಾರ್ಚ್ 5ರಂದು ಆರಂಭವಾದ ಈ ಆಫರ್ ಮಾರ್ಚ್ 15ರವರೆಗೆ ಮುಂದುವರಿಯಲಿದೆ. ಎಕ್ಸ್ಚೇಂಜ್ ಕೊಡುಗೆ, ಉಚಿತ ವಜ್ರಾಭರಣ, ಆಕರ್ಷಕ ಇತರ ಕೊಡುಗೆಗಳನ್ನು ಈ ಆಫರ್ನಲ್ಲಿ ಪಡೆಯಬಹುದಾಗಿದೆ. ಗ್ರಾಹಕರು ಮಹಿಳಾ ದಿನಾಚರಣೆಯ ಸಂದೇಶವನ್ನ ಬರೆದು ಅಂಟಿಸಬೇಕಾಗಿದ್ದು, ಇದನ್ನ ಲಕ್ಕಿ ಡ್ರಾ ಮಾಡಿ ವಿಜೇತರನ್ನ ಆಯ್ಕೆ ಮಾಡುವ ಕಾರ್ಯಕ್ರಮ ಕೂಡ ಮಹಿಳಾ ದಿನಾಚರಣೆ ಅಂಗವಾಗಿ ನಡೆಯಲಿದೆ. ಒಟ್ಟಾರೆಯಾಗಿ ಆಭರಣ ಮಳಿಗೆಯಲ್ಲಿ ಸಂಭ್ರಮದ ಮಹಿಳಾ ದಿನಾಚರಣೆ ನಡೆಯಿತು. ಆದಮೇಲೆ ನಮಗೆ ಅವರು ಹೇಗೆ ಬೀಳ್ಕೊಟ್ರು ಅಂತಂದರೆ ಹ್ಯಾಪಿ ವಿಮೆನ್ಸ್ ಡೇ ಅಂತ ಹೇಳಿಬಿಟ್ಟು ನಮಗೆ ಚೆನ್ನಾಗಿ ಇದು ಮಾಡಿ ನಮಗೆ ಅಲ್ಲಿ ಹೋದ ಕೂಡಲೇ ಎಲ್ಲ ಅದು ಡ್ರಿಂಕ್ಸ್ ಎಲ್ಲ ಕೊಟ್ಬಿಟ್ಟು ಅಷ್ಟು ನಮಗೆ ಇದು ಮಾಡಿದರು. ನಾವು ಇಲ್ಲಿ ಒಳಗೆ ಬಂದ ಮೇಲೆ ಸಹ ನಮಗೆ ಇಲ್ಲಿ ಮಹಿಳಾ ದಿನಾಚರಣೆ ಮೇಲೆ ಅಷ್ಟೊಂದು ರೆಸ್ಪೆಕ್ಟ್ ಕೊಟ್ಟು ನಮಗೆ ಯಾವ ಆಭರಣ ಬೇಕು ಅಂತ ಹೇಳಿದರೆ ಯಾವುದು ನಾನು ಬೆಳಿಗ್ಗೆಯಿಂದ ಬಂದು ಇಲ್ಲಿ ನೋಡ್ತಾ ಇದ್ದೇನೆ, ನನಗೆ ಸೆಲೆಕ್ಷನ್ ಆಗುವಲ್ಲಿವರೆಗೂ ಅವರು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ವರೆಗೆ ಅವರು ನನಗೆ ತೋರಿಸ್ತಾ ಇದ್ದಾರೆ. ಯಾವುದಕ್ಕೂ ಅವರು ಬೇಜಾರು ಮಾಡ್ಕೊಳ್ತಾರೆ. ಮತ್ತು ಬೇರೆ ಇವತ್ತೇನೋ ಲಕ್ಕಿ ಇದಿದೆ ಅಂತೆ, ವಿಮೆನ್ಸ್ ಡೇ ಇದಕ್ಕೋಸ್ಕರ ಅವರು ಇಟ್ಟಿದ್ದಾರಂತೆ. ಅಲ್ಲಿ ನಾವು ನನ್ನ ವಿಮೆನ್ಸ್ ಡೇದು ಒಳ್ಳೊಳ್ಳೆ ಮೆಸೇಜ್ಗಳನ್ನು ನಾವು ಬರೆದು ಇಲ್ಲಿ ಲಕ್ಕಿ ಡ್ರಾ ಅಂತ ಅವರು ಸೆಲೆಕ್ಷನ್ ಮಾಡಿಬಿಟ್ಟು ಅವರಿಗೆ ಒಂದು ಒಳ್ಳೆ ಪ್ರೈಸ್ ಎಲ್ಲ ಕೊಡೋದಂತ ಒಂದು ಒಳ್ಳೆ ಇದು ಮಾಡಿದ್ದಾರೆ. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಆಭರಣ ಜ್ಯುವೆಲ್ಲರಿ ಮಳಿಗೆಯಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನ ಬಹಳ ವಿಶೇಷವಾಗಿ ಆಚರಿಸಿದರು. ಈ ಸಂದರ್ಭ ಗ್ರಾಹಕರು ಆಭರಣ ಮಳಿಗೆಯಲ್ಲಿ ಮಹಿಳಾ ದಿನಾಚರಣೆಯನ್ನ ಆಚರಿಸುತ್ತಿರುವ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಪ್ರತಿಯೊಬ್ಬರು ದೇಶದಲ್ಲಿ ಇವತ್ತು ಎಲ್ಲರೂ ಕೂಡ ಹೆಣ್ಮಕ್ಳು ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಿಂದ ಇದ್ದಾರೆ. ಮತ್ತು ಹೆಣ್ಮಕ್ಳು ಅಂತಂದರೆ ತಾಯಿ ಆಗ್ಬೋದು, ಮಾತೃ ಸ್ವರೂಪಿಣಿ ತಾಯಿ ಮತ್ತು ತಂಗಿ, ಅಮ್ಮ, ಅಕ್ಕ ಎಲ್ಲರೂ ಕೂಡ ಇವತ್ತು ತುಂಬ ಒಂದು ಹೆಣ್ಣಿಗೆ ಮಹತ್ವವಾದ ಒಂದು ದಿನ ಕೊಟ್ಟಿರೋದು ತುಂಬ ಖುಷಿಯಾಗುತ್ತೆ ಎಲ್ಲರಿಗೂ. ಈ ದಿನ ಒಂದು ಎಲ್ಲರೂ ಸಂತೋಷದಿಂದಲೇ ಎಲ್ಲರೂ ಆಚರಿಸ್ತಾ ಇದ್ದಾರೆ. ಮಹಿಳೆಯರು ತುಂಬ ಖುಷಿಯಾಗಿ ಆಚರಿಸುತ್ತೇವೆ. ಇಂದಿನ ದಿನ ಸ್ಪೆಷಲಿ ಅಂದರೆ ಇಲ್ಲಿ ಆಭರಣ ಜ್ಯುವೆಲ್ಲರ್ಸ್ ತುಂಬ ಹೆಣ್ಮಕ್ಳಿಗೆ ಭಾಳ ಪ್ರಿಫರೆನ್ಸ್ ಕೊಡ್ತಾರೆ, ಭಾಳ ಚೆನ್ನಾಗಿ ಆಚರಿಸ್ತಾರೆ ಅಂತ ಹೇಳ್ಬೋದು. ಮತ್ತು ಇದು ಎಲ್ಲರಿಗೂ ಭಾಳ ಖುಷಿ ತರುವಂಥ ದಿನ ಆಗಿದೆ. ನ್ಯೂಸ್ ಬ್ಯೂರೋ B4 ನ್ಯೂಸ್ ಮಂಗಳೂರು.